ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಅಲೋವೆರಾ ಜ್ಯೂಸ್ ಮಾಡುವಂತಿದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಅಲೋವೆರಾ ಗಿಡ. ಇದು ಒಳ್ಳೆ ಔಷಧಿಯ ಗಿಡ. ಇದು ಉಂಟಲ್ಲ, ಇದು ನಮಗೆ ಜ್ಯೂಸ್ ಮಾಡಿ ಕುಡಿದ್ರೆ ಕಣ್ಣಿಗೆ ಒಳ್ಳೆಯದು, ಹಾಗೆ ಕೂದಲಿಗೆ ಒಳ್ಳೆಯದು. ಕೂದಲಿಗೆ ಹಾಕಿದ್ರೇ ಒಳ್ಳೆಯದು ಇದರ ವೈಟನ್ನು. ಹಾಗೆ ನಾವು ಕುಡಿದರೆ ಕೂಡ ಒಳ್ಳೆಯದು. ಮೊದಲೆಲ್ಲ ನಮಗೆ ಆರೋಗ್ಯ ಸರಿ ಇಲ್ಲದಾಗ ಉಪಯೋಗ ಮಾಡ್ತಿದ್ದರು. ಈಗ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮಾಡ್ತಾಯಿದ್ದೇವೆ. ಅಂದರೆ ಜ್ಯೂಸ್ ಮಾಡಿ ಕುಡಿದ್ರೆ ನೋಡಿ, ಇದಕ್ಕೆ ಕತ್ತಿಯೇನು ಬೇಡ. ನೋಡಿ, ಇಲ್ಲಿ ಈ ರೀತಿ ಕೈಯಲ್ಲಿ ಸ್ವಲ್ಪ ಚಿವುಟಿಕೊಂಡ್ರೆ ಸಾಕು. ನೋಡಿ, ಹೀಗೆ ಸ್ವಲ್ಪ ಚಿವುಟಿಕೊಂಡು ಉಗುರಲ್ಲಿ ಸ್ವಲ್ಪ ನಾವು ಗೆರೆ ಹಾಕಿದ ಹಾಗೆ ಮಾಡಿ ನೋಡಿ, ಈ ರೀತಿ ಇದನ್ನು ಸ್ವಲ್ಪ ನಾವು ಬಗ್ಗಿಸಿದರೆ ಆಯಿತು. ನೋಡಿ, ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗಿ ಬರುತ್ತೆ. ಇದಕ್ಕೆ ಕತ್ತಿಯೆಲ್ಲ ತಾಗಿಸೋದು ಕಡಿಮೆ. ಇದು ಔಷಧಿಯ ಗಿಡ ಅಲ್ಲ, ಕತ್ತಿಯಲ್ಲಿ ಕುಯ್ಯೋದು ಕಡಿಮೆ. ಹಾಗೆ ಕೈಯಲ್ಲಿ ಮುರಿದ್ರೆ ಬರುತ್ತೆ. ಇದರ ನೋಳಿ ಅಂಶ ನಮಗೆ ತುಂಬಾ ಒಳ್ಳೆಯದು. ಇದನ್ನು ನಾವು ಹೇಗೆ ಜ್ಯೂಸ್ ಮಾಡೋದು ನೋಡುವ ಬನ್ನಿ. ನೋಡಿ, ಇದನ್ನು ಸೈಡಲ್ಲಿ ಮುಳ್ಳು ಉಂಟು ಸಪೂರದ್ದು, ಅದನ್ನು ಸೈಡ್ ಕಟ್ ಮಾಡಿಕೊಳ್ಬೇಕು. ನೋಡಿ, ಹೀಗೆ ಕಟ್ ಮಾಡಿಕೊಂಡು ಎರಡು ಸೈಡನ್ನು ಹೀಗೆ ಕಟ್ ಮಾಡಿಕೊಳ್ಬೇಕು. ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಒಂದು ಸೈಡ್ ಸಿಪ್ಪೆ ತೆಗಿಬೇಕು. ನೋಡಿ, ಹೀಗೆ ಕೈಯಲ್ಲಿನೂ ಬರುತ್ತೆ, ಆದರೆ ನಾನು ಚೂರಿಯಲ್ಲಿ ತೋರಿಸ್ತಿದ್ದೇನೆ ನಿಮಗೆ. ನೋಡಿ, ಹೀಗೆ ಒಂದು ಸೈಡೆಲ್ಲ ಇದು ತೆಗಿಬೇಕು. ಇದು ನಮಗೆ ತುಂಬಾ ಒಳ್ಳೆಯದು. ಅಂದರೆ ಎಲ್ಲರ ಮನೆಯಲ್ಲಿ ಇದೊಂದು ಮದ್ದಿನ ಗಿಡ ಇದ್ದರೆ ತುಂಬಾ ಒಳ್ಳೆಯದು. ಇದು ಕೂದಲು ಉದುರುವುದಕ್ಕೆ ಮತ್ತು ಕಣ್ಣು ನೋವಾಗುವಾಗ, ಅಂದರೆ ತುಂಬ ಉರಿ ಬರುವಾಗ ಕಣ್ಣು, ಮತ್ತು ಕಂಪ್ಯೂಟ್ರು ಎಲ್ಲ ಜಾಸ್ತಿ ನೋಡ್ತಿರ್ತಾರಲ್ಲ ಅವರಿಗೆಲ್ಲ ಒಳ್ಳೆಯದು. ಅವರಿಗೆ ಹೀಗೆ ಜ್ಯೂಸ್ ಮಾಡಿ ಎಲ್ಲ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯ ಆರೋಗ್ಯ ಗಿಡ ಇದು. ಇದನ್ನು ಎಲ್ಲರ ಮನೆಯಲ್ಲಿ ಒಂದು ಪಾಟಲ್ಲಿ ಹಾಕಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಸೈಡ್ ಹೀಗೆ ತೆಗೆದಾಯಿತು. ನೋಡಿ, ಈಗ ಒಂದು ಸೈಡ್ ತೆಗೆದಾಯಿತು. ಈಗ ನಮಗೆ ಜ್ಯೂಸಿಗೆಲ್ಲ ಹಾಗಾಗಿ ನೋಡಿ, ಸ್ಪೂನಲ್ಲಿ ಹೀಗೆ ಸಣ್ಣ ಸಣ್ಣ ಪೀಸಾಗಿ ತೆಗಿಬೋದು. ನಾನೊಂದು 2-3 ಕೈ ತಂದಿದ್ದೇನೆ. ನೋಡಿ, ಹೀಗೆ ಎಲ್ಲ ಸ್ಪೂನಲ್ಲಿ ತೆಕ್ಕೊಳ್ಬೇಕು. ಜೆಲ್ಲನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ತೆಗೆದ್ರೂ ಆಗುತ್ತೆ. ದೊಡ್ಡ ಪೀಸ್ ತೆಗೆದ್ರೂ ಮತ್ತೆ ಸಣ್ಣ ಪೀಸ್ ಮಾಡಿದ್ರೂ ಆಗುತ್ತೆ. ಮತ್ತು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾವು ಮಿಕ್ಸಿಯಲ್ಲಿ ಮಾಡದೇನೆ ಹಾಗೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಅಂದರೆ ಮಿಕ್ಸಲ್ಲಿ ಮಾಡೋದಕ್ಕಿಂತ ಹೀಗೆ ನಾವು ಮಾಡಿದರೆ ಒಳ್ಳೆಯದು. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ವೈಟದು. ಮೊದಲೆಲ್ಲ ಹೊಟ್ಟೆ ನೋವಾಗುವಾಗ ಮತ್ತು ಇದು ಯಾವುದಕ್ಕೆ, ಈ ಪಿತ್ತಕಾಮಲ ರೋಗಕ್ಕೆ, ಹಾಗೆ ಕಾಯಿಲೆಗಳು ಬರುವಾಗ, ತುಂಬ ಕಾಯಿಲೆಗಳಿಗೆ ಆಗ್ತದೆ. ಹಾಗೆ ಕಾಯಿಲೆಗಳು ಬರುವಾಗ ಮಾಡ್ತಾಯಿದ್ರು. ನೋಡಿ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸನ್ನು ಹಾಕ್ತಾಯಿದ್ದೇನೆ. ಈ ಕುಟ್ಟಣಿಗೆಯಲ್ಲಿ ಕುಟ್ಟಿಕೊಳ್ಳುವ ನಾವು. ನೋಡಿ, ಈ ರೀತಿ ಕುಟ್ಟಿಕೊಳ್ಬೇಕು, ಚೆನ್ನಾಗಿ ಕುಟ್ಟಿಕೊಂಡು ಈಗ ನಾವು ಜೆಲ್ಲನ್ನು ತೆಗೆದಿದ್ದೇವಲ್ಲ, ಆ ಜೆಲ್ಲನ್ನು ಅದಕ್ಕೆ ಸೇರಿಸಿಕೊಳ್ಳುವ. ಹೀಗೆ ಎಲ್ಲ ಸೇರಿಸಿಕೊಂಡು ಆ ಪ್ಲೇಟನ್ನು ಅಡಿಯಲ್ಲಿಟ್ಟು ನೋಡಿ, ಈ ರೀತಿ ನಾವು ನಿಧಾನಕ್ಕೆ ಜಜ್ಜಬೇಕು. ನಿಧಾನಕ್ಕೆ ಜಜ್ಜಿ ಸರಿ ಪುಡಿ ಆಗಬೇಕದು. ಒಂದೊಂದು ಸಣ್ಣ ಸಣ್ಣ ಪೀಸ್ ಇದ್ದರೆ ತೊಂದರೆ ಇಲ್ಲ, ಆದರೆ ಆದಷ್ಟು ನಾವು ಜಜ್ಜಿ ಅದು ಮಿಕ್ಸ್ ಆಗಬೇಕು ಸರಿ. ನೋಡಿ, ಇದಕ್ಕೆ ಸೋಂಪು ಅಂತ ಹೇಳ್ತೇವೆ. ಇದು ಬಡ್ಸಪ್ಪು ಅಂತ ಹೇಳ್ತಾರೆ, ಸೋಂಪು ಅಂತ ಹೇಳ್ತಾರೆ. ಇದು ಫ್ಲೇವರಿಗೇನು ಒಳ್ಳೆಯದು, ಆರೋಗ್ಯಕ್ಕೇನು ಒಳ್ಳೆಯದು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದರದ್ದು. ಹಾಗೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಸೇರಿಸ್ತಿದ್ದೇನೆ. ನೋಡಿ, ಅದಕ್ಕೇ ಸೇರಿಸಿ ನಾವು ಜಜ್ಜಿಕೊಳ್ಳುವ ಒಟ್ಟಿಗೆ.
ಚೆನ್ನಾಗಿ ಒಳ್ಳೆ ಘಮ್ ಅಂತ ಬರುತ್ತೆ ನೋಡಿ. ಇದರಲ್ಲಿ 3ರಿಂದ 4 ಸ್ಪೂನು, ಇದು ದೊಡ್ಡ ಸ್ಪೂನ್ ಅಲ್ವಾ, ಇದರಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಒಟ್ಟಿಗೆ 4 ಸ್ಪೂನಷ್ಟು ಆಗುತ್ತೆ. ಈಗ ಇದಕ್ಕೆ ನಾವು ಬಿಸಿ ಮಾಡಿದ ಈಗ ಲಿಂಬೆಹಣ್ಣಿನ ರಸ ಸೇರಿಸಿದೆ, 2 ಸ್ಪೂನು ಲಿಂಬೆಹಣ್ಣಿನ ರಸ. ಜಾಸ್ತಿ ಮಾಡೋದಾದರೆ ಜಾಸ್ತಿ ಸೇರಿಸಿಕೊಳ್ಳಿ. ನಾವಿಲ್ಲಿ 4-5 ಲೋಟ ಅಷ್ಟು ಮಾಡ್ಕೊಳ್ತಿದ್ದೇನೆ, 4 ಲೋಟ ಅಷ್ಟು ಮಾಡ್ಕೊಳ್ತಿದ್ದೇನೆ. ಇದು ಕಪ್ಪು ಕಾಣ್ತದಲ್ಲ, ಇದು ಕಾಳುಮೆಣಸಿನದು, ಹಾಗಾಗಿ ಇದಕ್ಕೆ ಸ್ವಲ್ಪ ಕಪ್ಪು ಕಾಣ್ತದೆ ನೋಡಲಿಕ್ಕೆ, ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಬಿಸಿಯಾಗಿ ತಣ್ಣಗಾದಂಥ ನೀರನ್ನು ಹಾಕಿಕೊಳ್ಳುವ. ಬಿಸಿಯಾಗಿ ತಣ್ಣಗಾದ ನೀರನ್ನು ನಾವು ಹಾಕಿಕೊಂಡ್ರೆ ಯಾರು ಬೇಕಾದರೂ ಕುಡಿಬೋದು. ಮತ್ತು ಶೀತ ಇದ್ದವರಿಗೆ ಶೀತ ಎಲ್ಲ ಇಳಿದು ಹೋಗ್ತದೆ. ತಲೆಯಲ್ಲಿ ಗಟ್ಟಿ ಕಟ್ಟಿದಂಥ ಶೀತ, ಮೂಗಲ್ಲಿ ಉಸಿರೇ ಆಡಲಿಕ್ಕೆ ಆಗೋದಿಲ್ಲ ಅಂತಿದ್ದರೆ ಅವರಿಗೆ ಎಲ್ಲ ಇಳಿದು ಹೋಗ್ತದೆ. ಅದು ಅಂದರೆ ನಿಲ್ಲುವುದಿಲ್ಲ, ಇಳೀತದೆ ಕೆಳಗೆ, ತಲೆಯಿಂದ ಭಾರ ಎಲ್ಲ ಇಳಿದು ಹೋಗ್ತದೆ ನೋಡಿ. ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ಚಾಟ್ ಮಸಾಲ ಹಾಕುವ. ಈ ಚಾಟ್ ಮಸಾಲ ತುಂಬ ಒಳ್ಳೆಯದು, ಫ್ಲೇವರಿಗೆಲ್ಲ, ಟೇಸ್ಟಿಗೆ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ, ಹಾಗಾಗಿ ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೇನೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಂದು ವೇಳೆ ಚಾಟ್ ಮಸಾಲ ಇಲ್ಲದಿದ್ದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಿ, ಅದು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿ ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯ ಇದ್ದ ವಸ್ತುಗಳನ್ನು ನಾವು ಯಾವಾಗಲೂ ಬಿಡಬಾರ್ದು. ಜ್ಯೂಸ್ ಆಗಲಿ ಯಾವುದೇ ವಸ್ತು ಆಗಲಿ ನಾವು ಅದನ್ನು ಮಾಡ್ತಾ ಇರಬೇಕು 15 ದಿನಕ್ಕೊಮ್ಮೆ. ಇದು ಕಂಪ್ಯೂಟ್ರಲ್ಲಿರುವವರು ಡೈಲಿ ಮಾಡಿದ್ರೂ ಒಳ್ಳೆಯದೇ, ಯಾವುದು ತೊಂದರೆ ಇಲ್ಲ. ಮಧ್ಯಾಹ್ನ ಹೊತ್ತಿಗೆಲ್ಲ ಮಾಡಿದರೆ ತಂಪಾಗಿರುತ್ತೆ ಬೇಸಿಗೆ ಕಾಲದಲ್ಲಿ. ಹಾಗೆ ಕಂಪ್ಯೂಟ್ರ್ ನೋಡಿ ಬಂದು ಕುಡಿಯುವಾಗಲೂ ಖುಷಿಯಾಗುತ್ತೆ, ಹಾಗೆ ಐಸ್ ಹಾಕ್ಕೊಂಡು ಕುಡಿಬೋದು. ಹೀಗೆ ನಾರ್ಮಲ್ ಆಗಿ ಕುಡಿಯುವವರು ಹೀಗೆ ಹುಷಾರಿಲ್ಲದವರೆಲ್ಲ ಬಿಸಿ ನೀರಲ್ಲಿ ಕುಡಿಯೋದು ಒಳ್ಳೆಯದು. ನೋಡಿ, ಮಾಡಿ ಕುಡೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಒಳ್ಳೆಯ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.